ಮಂಗಳೂರಿನ ಪಂಪ್ವೆಲ್ ಮೇಲ್ಸೇತುವೆ ಪೂರ್ಣಗೊಂಡು ಸಂಚಾರಕ್ಕೆ ತೆರೆದುಕೊಂಡಿರುವ ಹಿನ್ನೆಲೆಯಲ್ಲಿ ತಲಪಾಡಿ ರಸ್ತೆ ಸುಂಕ ಸಂಗ್ರಹ ಕೇಂದ್ರದಲ್ಲಿ ರಸ್ತೆ ಬಳಕೆ ಶುಲ್ಕ ಏರಿಕೆಯಾಗುವ ನಿರೀಕ್ಷೆ ಇದೆ. ಸರ್ಕಾರಿ ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ಮಿಸಿರುವ ಹೆದ್ದಾರಿಯ ಯಾವುದೇ ಕಾಮಗಾರಿ ಪೂರ್ಣಗೊಂಡಲ್ಲಿ ಅದು ರಸ್ತೆ ಬಳಕೆ ಶುಲ್ಕ ಸಂಗ್ರಹದ ವ್ಯಾಪ್ತಿಗೆ ಬರುತ್ತದೆ. ಇದುವರೆಗೆ ಬಾಕಿ ಇರುವ ಕಾಮಗಾರಿಗೆ ಬಳಕೆದಾರರಿಗೆ ರಸ್ತೆ ಬಳಕೆ ಶುಲ್ಕದ ಹೊರೆ ಇರಲಿಲ್ಲ. ಆದರೆ ಇದೀಗ ಹೆದ್ದಾರಿ ಕಾಮಗಾರಿ ಮುಗಿದಿರೋದ್ರಿಂದ ರಸ್ತೆ ಬಳಕೆ ಶುಲ್ಕದಲ್ಲಿ ಹೆಚ್ಚಳವಾಗಲಿದೆ. ಈ ಹೆಚ್ಚಳ ಎಂದಿನಿಂದ ಜಾರಿಗೆ ಬರುತ್ತದೆ ಎನ್ನುವ ಬಗ್ಗೆ ನಿಖರ ಮಾಹಿತಿ ಲಭ್ಯವಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತದೆ ಎನ್ನುತ್ತಾರೆ ತಲಪಾಡಿ ಟೋಲ್ ಪ್ಲಾಜಾದ ಮುಖ್ಯಸ್ಥ ಶಿವಪ್ರಸಾದ್ ರಾಯ್. ತಲಪಾಡಿಯ ರಸ್ತೆ ಸುಂಕದಕಟ್ಟೆ ಮೂಲಕ ಸಂಚರಿಸುತ್ತಿರುವ ಒಟ್ಟು ವಾಹನಗಳಲ್ಲಿ 50% ವಾಹನಗಳು ಫಾಸ್ಟ್ಯಾಗ್ ಹೊಂದಿವೆ. ಫೆಬ್ರವರಿ 10ರಿಂದ ಮಂಜೇಶ್ವರದ ವಾಹನಗಳಿಗೂ ಫಾಸ್ಟ್ಯಾಗ್ ಕಡ್ಡಾಯವಾಗಲಿದೆ. ಆದರೆ ತಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾಹನಗಳಿಗೆ ಸುಂಕ ವಿನಾಯಿತಿ ಮುಂದುವರಿಯುತ್ತದೆ. ತಲಪಾಡಿ ರಸ್ತೆ ಸುಂಕದ ಕಟ್ಟೆಯಲ್ಲಿ ಇದುವರೆಗೆ ಮಂಜೇಶ್ವರ, ತಲಪಾಡಿ, ಕೋಟೆಕಾರು, ಸೋಮೇಶ್ವರದ ವಾಹನಗಳಿಗೆ ರಸ್ತೆ ಬಳಕೆ ಸುಂಕದ ವಿನಾಯಿತಿ ಇತ್ತು. ಆದರೆ ಫೆಬ್ರವರಿ 10ರಿಂದ ಈ ವಿನಾಯಿತಿ ತಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಮಾತ್ರ ಸೀಮಿತವಾಗಲಿದೆ. ಈ ಮೊದಲು ನಗದು ಸುಂಕ ಪಾವತಿಸುವಾಗ ಕಾರೊಂದಕ್ಕೆ 24 ಗಂಟೆಗಳಲ್ಲಿ ಮರಳಿ ಬರುವುದಾದಲ್ಲಿ ರಿಯಾಯಿತಿ ಲಭಿಸುತ್ತಿತ್ತು. ಇನ್ನು ಆ ರಿಯಾಯಿತಿಯೂ ಇಲ್ಲ. ಈ ಮೊದಲು 60 ರೂಪಾಯಿ ಇದ್ದ ಶುಲ್ಕ ಇದೀಗ 80 ರೂಪಾಯಿ ಆಗಲಿದೆ. ಆದರೆ ಫಾಸ್ಟ್ಯಾಗ್ ಅಳವಡಿಸಿದ ವಾಹನಗಳಿಗೆ ರಿಯಾಯಿತಿ ಇದೆ. ತಲಪಾಡಿ ರಸ್ತೆ ಸುಂಕದ ಕಟ್ಟೆಯ ಮೂಲಕ ಪ್ರಸ್ತುತ ದಿನನಿತ್ಯ 10,000ಕ್ಕೂ ಅಧಿಕ ವಾಹನಗಳು ಸಂಚರಿಸುತ್ತಿವೆ. ಒಟ್ಟು 10 ಲೇನ್ಗಳಿದ್ದು 2 ಲೇನ್ಗಳಲ್ಲಿ ಮಾತ್ರವೇ ನಗದು ಪಾವತಿಗೆ ಅವಕಾಶವಿದೆ. ಇದರಿಂದ ಬೆಳಗ್ಗೆ ಮತ್ತು ಸಂಜೆ ವೇಳೆಯಲ್ಲಿ ವಾಹನಗಳ ಸಾಲು ಸಾಕಷ್ಟು ದೊಡ್ಡದಿರುತ್ತದೆ. ಮಂಗಳೂರಿನಿಂದ ತಲಪಾಡಿಗೆ ಸಂಚರಿಸುವ ಖಾಸಗಿ ಬಸ್ಸುಗಳು ಇದೀಗ ಸುಂಕದ ಕಟ್ಟೆಯನ್ನು ದಾಟುತ್ತಿಲ್ಲ. ಇದರಿಂದ ತಲಪಾಡಿ, ತುಮಿನಾಡು, ದೇವಿಪುರ ಕಡೆಯ ಪ್ರಯಾಣಿಕರಿಗೆ ತೊಂದರೆಯಾಗುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ತಲಪಾಡಿ ಸುಂಕದ ಕಟ್ಟೆಯಲ್ಲಿ ಈ ಮೊದಲು ರಸ್ತೆ ಬಳಕೆ ಸುಂಕ ನಿಗದಿ ಮಾಡುವಾಗ ಪಂಪ್ವೆಲ್ ಮತ್ತು ತೊಕ್ಕೊಟ್ಟು ಮೇಲ್ಸೇತುವೆಯನ್ನು ಶುಲ್ಕ ನಿಗದಿ ಸಂದರ್ಭ ಗಣನೆಗೆ ತೆಗೆದುಕೊಂಡಿರಲಿಲ್ಲ. ತೊಕ್ಕೊಟ್ಟು ಮತ್ತು ಪಂಪ್ವೆಲ್ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಂಡಿರುವುದರಿಂದ ಅದರ ಉದ್ದವು ಶುಲ್ಕಕ್ಕೆ ಒಳಪಡಲಿದೆ.